ನೊಂದ ಗೋಕುಲ ವೇದಿಕೆ ಅಂತ ಹೊಸ ನಾಮಕರಣ ಆಗಿದೆ. ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮ ಪ್ರಥಮವಾಗಿ ದೇವರನ್ನು ಸ್ತುತಿಸುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದೆ ಅಂದರೆ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ ಪ್ರತಿಮಾ ಹೆಬ್ಬಾರ್. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಸಿದ್ಧಿ ವಿನಾಯಕ ಬಾ ಪ್ರಮಥ ನಾಯಕ ಗಜರಾಜ ಮಸ್ತಕ ವರದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಹಸ್ತ ಪರಶುಧರ ಪಾಶಾಂಕುಶಧರ ಸಿದ್ಧಿ ವಿನಾಯಕ ದೀನೋದ್ಧಾರ ಭಕ್ತಿಯೊಳಮಿಸುವೆ ಏಕದಂತನೆ ನಿನ್ನ ಭಕ್ತ ಕೈವಾರಿ ಶುಭಕಾರಿ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ. ಸ್ಥಳದ ದೇವರುಗಳನ್ನು ಮನಸಾರೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಹಸೇಗೋಳಿ ಯುವಕ ಮಂಡಳ ರಿಜಿಸ್ಟರ್ಡ್ ಹಸೇಗೋಳಿ, ಮೊಸರು ಕುಡಿಕೆ ಉತ್ಸವ ಸಮಿತಿ ಹಸೇಗೋಳಿ ಇವುಗಳ ಜಂಟಿ ಆಶ್ರಯದಲ್ಲಿ ನಮ್ಮ ಈ ಒಂದು ಹಸೇಗೋಳಿ ಕೇಂದ್ರ ಮೈದಾನದಲ್ಲಿ ಇದು 36ನೇ ವರ್ಷ. ಸುಮಾರು ಇಲ್ಲಿ ಕುಳಿತಿರುವಲ್ಲಿ ಎಷ್ಟು ಮಂದಿ ಹುಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ತುಂಬ ಸುಮಾರು ಒಂದು 35 ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಪುಟ್ಟ ಹೆಜ್ಜೆಯ ಮುಖೇನ ಸಣ್ಣ ಸಣ್ಣ ಪುಟಾಣಿಗಳನ್ನ ವೇದಿಕೆಗೆ ತಂದು ಕೃಷ್ಣನನ್ನು ನೋಡಿ ಅಲ್ಲಿಂದ ಪ್ರಾರಂಭಗೊಂಡಂಥ ಈ ಒಂದು ಮೊಸರು ಕುಡಿಕೆ ಉತ್ಸವ ಇವತ್ತು 36ನೇ ಇಸವಿಯಲ್ಲಿದೆ. ಬರೋ ವರ್ಷ ಯಾರೆಲ್ಲ ಇಲ್ವೋ ಗೊತ್ತಿಲ್ಲ. ಆದರೂ ಕೂಡ ಈ ಒಂದು ನಮ್ಮ ಸಂಸ್ಕಾರ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಯೋಜನೆ ಮಾಡಿ ಇದರಿಂದ ಕೃಷ್ಣನನ್ನು ನೋಡುವಂಥದ್ದು. ನಮ್ಮ ಕೃಷ್ಣನನ್ನು ನೇರವಾಗಿ ನೋಡಿದವರು ಯಾರಿಲ್ಲ, ಆದರೆ ಆದರ್ಶ ಪುರುಷ ಅಂತ ಕರಿತೇವೆ. ಅವರ ವ್ಯಕ್ತಿತ್ವವನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ, ಕಲ್ತಿದ್ದೇವೆ. ಅದನ್ನು ನಾವು ಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಸಂಸ್ಕಾರವೂ ಹೌದು, ಸಂಸ್ಕೃತಿಯೂ ಹೌದು. ಅದರ ನೆಲೆಯಲ್ಲಿ ಈ ಸಾರ್ವಜನಿಕವಾಗಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಮಾಡೋದು ಯಾಕೆ ಅಂತ ಹೇಳಿದ್ರೆ ಸೌಹಾರ್ದತೆ ಮೂಡಲಿ ಎನ್ನುವಂಥ ಕಾರಣಕ್ಕೆ. ನಮ್ಮಲ್ಲಿ ಒಂದು ಒಗ್ಗಟ್ಟು ಬೇಕು, ಸಮಾಜ ಒಟ್ಟಾಗಬೇಕು, ಎಲ್ಲ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಈ ಹಬ್ಬ ಹರಿದಿನಗಳನ್ನು ಹಮ್ಮಿಕೊಂಡು ಬರುವಂಥದ್ದು ಸಂಪ್ರದಾಯ. ಈ ನೆಲೆಯಲ್ಲಿ ತುಂಬ ಮಾತನಾಡಲಿಕ್ಕೂ ಇಲ್ಲಿ ಪುರಸೋತಿ ಇಲ್ಲ, ಯಾಕಂದರೆ ಪುಟಾಣಿಗಳೆಲ್ಲ ಕೂಗ್ತಾ ಇದ್ದಾರೆ, ನಮಗೆ ಕೇಳ್ತಾ ಇದೆ. ಆದಷ್ಟು ಬೇಗ ಈ ಮುದ್ದು ಯಶೋಧ ಕೃಷ್ಣ ಮತ್ತು ಪುಟಾಣಿ ಕೃಷ್ಣ 2 ವಿಭಾಗದ ಮಾತ್ರ ಇರ್ತದೆ. ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ಮತ್ತೆ 9 ಗಂಟೆ ನಂತರ ಆಗ್ತದೆ. ಒಂದು ರೀತಿಯ ಈ ವರ್ಷ ವೈವಿಧ್ಯಮಯ ಕಾರ್ಯಕ್ರಮ ಬೇಕು ಅಂತೇಳಿ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರ ಒಂದು ಆಲೋಚನೆ, ಆ ಪರಿಕಲ್ಪನೆ ಕೂಡ ಹಾಗೇನೇ ಇದೆ. ಪ್ರತಿ ವರ್ಷ ನಾಟಕವನ್ನು ಮಾಡಿ ನಾವೆಲ್ಲ ನಾಟಕಕ್ಕೆ ನಗಾಡ್ತಾ ಇದ್ದೆವು. ಈ ವರ್ಷ ಸ್ವಲ್ಪ ಸಂಸ್ಕಾರಯುತವಾಗಿ ಕೆಲವು ವಿಚಾರಗಳನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗುತ್ತೆ. ಆ ನೆಲೆಯಲ್ಲಿ ಯಕ್ಷ ನೃತ್ಯ ಸ್ಪರ್ಧೆ ಅಂತೇಳಿ ಎಲ್ಲಿ ಕೂಡ ಹಮ್ಮಿಕೊಂಡದ್ದು ನೀವು ನೋಡಿರಲಿಲ್ಲ. ಅದರೊಟ್ಟಿಗೆ ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ಮತ್ತೆ ನಡೆಯುತ್ತಿದೆ. ಇದೀಗ ಯಶೋಧ ಕೃಷ್ಣ ಮತ್ತು ಪುಟಾಣಿ ಕೃಷ್ಣ ಸ್ಪರ್ಧೆ ಆಗ್ಲಿಕ್ಕೆ ಇದೆ. ಈಗಾಗಲೇ ಸುಮಾರು 25ರಷ್ಟು ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ಈ ಒಂದು ಸಣ್ಣ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದ ಪೂರ್ವಭಾವಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಡೀತಾ ಇದೆ. ಇದರ ಸಭಾಧ್ಯಕ್ಷತೆಯನ್ನು ನಮ್ಮ JCI ಮಂಗಳಗಂಗೋತ್ರಿ ಕೊನಾಜೆ, ಯಾಕೆಂತಂದರೆ ಕಳೆದ ಒಂದು 9 ವರ್ಷಗಳಿಂದ ನಾನು ಅಧ್ಯಕ್ಷನಾಗಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು JCIಯನ್ನು ಸಂಯೋಜನೆ ಮಾಡಿಕೊಂಡು ಈ ಕೃಷ್ಣ ವೇಷವನ್ನು ಮಾಡುವಂಥದ್ದು. ಇದು ಹಸೇಗೋಳಿ ಯುವಕ ಮಂಡಳ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಇದ್ರೂ ಕೂಡ JC ಸಂಸ್ಥೆಯನ್ನು ಒಟ್ಟಿಗೆ ಸೇರಿಸಿಕೊಂಡು ಕೃಷ್ಣವೇಷ ಸ್ಪರ್ಧೆಯನ್ನು ಇದನ್ನು ಮಾತ್ರ JC ಒಟ್ಟಿಗೆ ಸೇರಿಕೊಂಡು JC ಪದಾಧಿಕಾರಿಗಳ ಒಟ್ಟಿಗೆ ಸೇರಿಕೊಂಡು ಮಾಡೋಣ ಎನ್ನುವಂಥ ಒಂದು ಆಶಯದೊಂದಿಗೆ ಇವತ್ತು ಸ್ಪರ್ಧೆ ನಡೆಯುತ್ತದೆ. ಒಬ್ಬ ಬಹುಮುಖ ಪ್ರತಿಭೆಯ ಎಲ್ಲ ಒಕ್ಕೂಟಗಳು, ಸ್ವಸಹಾಯ ಸಂಘಗಳು ಆಗಿರ್ಬೋದು, ಹಲವಾರು ಮಹಿಳಾ ಒಕ್ಕೂಟಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮಹಿಳೆಯರ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರ್ತಾ ಇರುವವರು ಶ್ರೀಮತಿ ಕವಿತಾ ನಾರಾಯಣ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಚಂದಗಾಣಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕ್ಲಾಪ್ಸ್ ಗೋ. ಅವರಿಗೆ ಸಣ್ಣ ನೆನಪಿನ ಕಾಣಿಕೆದೊಂದಿಗೆ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಆನಂದ ಮಾಸ್ಟ್ರು ಗೌರವ ಸಲಹೆಗಾರ ಅವರಲ್ಲಿ ವಿನಂತಿ ಮಾಡ್ತೇನೆ. ಶ್ರೀಯುತ ಆಲ್ವಿನ್ ಡಿಸೋಜಾ ಅಧ್ಯಕ್ಷರು
ಕ್ಯಾಥೋಲಿಕ್ ಸಭಾ ಮಂಗಳೂರು ರಿಜಿಸ್ಟರ್ಡ್ ಬಂಧುಗಳೇ, ಹಲವಾರು ಸಮಾಜಮುಖಿ ಆಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆಲ್ವಿನವರ ಹೆಸರು ಗೊತ್ತಿಲ್ಲದೆ ಯಾರೂ ಇರಲಿಕ್ಕಿಲ್ಲ. ಹಲವಾರು ಕಾರ್ಯಕ್ರಮಗಳನ್ನ ಬಹಳ ಜನಮೆಚ್ಚುಗೆಯಲ್ಲಿ ಗುರುತಿಸಿಕೊಂಡವರು. ವಿಶೇಷವಾಗಿ ಅವರ ಚರ್ಚ್ ಪಾಲನಾ ಸಮಿತಿಯಲ್ಲಿ ನಾನು ನೋಡಿದ್ದೇನೆ. ಅವರ ಕಣ್ಣಾರೆ ಅವರ ಕೆಲಸ ಕಾರ್ಯವೈಖರಿಯನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೇನೆ. ಹಲವಾರು ಕ್ರೀಡಾಕೂಟಗಳನ್ನು ಕೂಡ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದರು. ವಿಶೇಷವಾಗಿ ಈಗ ತಿಳಿದುಕೊಂಡಂತೆ ಕ್ಯಾಥೋಲಿಕ್ ರಾಷ್ಟ್ರೀಯ ಸಭಾ ಇದರ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾದದ್ದು ನಮ್ಮೆಲ್ಲರ ಒಂದು ಗೌರವದ ಪ್ರತೀಕ, ಈ ಊರಿಗೆ ಗೌರವ ಅಂತೇಳಿ ಹೇಳ್ಕೊಳ್ತಾ, ನಮ್ಮ ಆಲ್ವಿನವರು ಇವತ್ತಿನ ಅತಿಥಿ ಅಲ್ಲ, ನಾನೇ ತುಂಬ ವರ್ಷ 23 ವರ್ಷದಿಂದ ನೋಡ್ತಾ ಇದ್ದೇನೆ. ಹಲವು ನಮ್ಮ ಮಸುಕುಡಿಕೆ ಉತ್ಸವದಲ್ಲಿ ಕ್ರೀಡಾಕೂಟ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದವರು ಆಲ್ವಿನವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ನಮ್ಮ ಸಂತೋಷ್ ಶೆಟ್ಟಿ ಪುಲ್ಲು ಅವರು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇದವರೆಲ್ಲ ನಮ್ಮವರೇ. ಅವರನ್ನು ಮತ್ತೊಮ್ಮೆ ನಾವು ರಾತ್ರಿ ಕೂಡ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಸ್ವಾಗತಿಸಲಿಕ್ಕಿದೆ. ಒಂದೇ ವಾಕ್ಯದಲ್ಲಿ ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ವರ್ಷದ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಯಾರಾಗಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ, ನಮ್ಮಲ್ಲಿಗೆ ಮಾತಾಡಿಕೊಂಡಾಗ ಸಂತೋಷನೇ ಹೇಳಿದರು, ರವೀಂದ್ರ ಮಾಸ್ಟ್ರು ಯಾವಾಗಲೂ ಧಾರ್ಮಿಕ ಭಾಷಣವನ್ನು ಮಾಡುವವರು, ಇವರು ಉತ್ಸವ ಸಮಿತಿ ಅಧ್ಯಕ್ಷರಾಗುವ ಅಂತೇಳಿ ಹೇಳುವಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡ್ರು. ಕೇಳಿದ ಕೂಡಲೇ ಸ್ವಲ್ಪ ಆಲೋಚನೆ ಮಾಡಿ ಮತ್ತೆ ಒಪ್ಪಿಕೊಂಡು ಎಲ್ಲ ಸಭೆಗಳಿಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದು ಮಾರ್ಗದರ್ಶನ ನೀಡ್ತಾ ಬಂದವರು ನಮ್ಮ ಗುರುಗಳು ರವೀಂದ್ರ ಮಾಸ್ಟ್ರು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಗೌರವಾಧ್ಯಕ್ಷರು ಯುವಕ ಮಂಡಳದ ಅಧ್ಯಕ್ಷರಾಗಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಲು ಸಂಪೂರ್ಣವಾದ ಮಾರ್ಗದರ್ಶನ ನೀಡಿದವರು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಗೌರವ ಸಲಹೆಗಾರರು ನಮ್ಮವರೇ, ಆನಂದ ಮಾಸ್ಟ್ರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಉತ್ತಮ ಸಲಹೆಗಳು ನೀಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತ ಆನಂದ ಕೆ ಹಸಿಗುಳಿ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉಪಾಧ್ಯಕ್ಷರುಗಳಲ್ಲಿ ಓರ್ವರಾಗಿರುವಂಥ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ವಿಶೇಷವಾಗಿ ಕೋಶಾಧಿಕಾರಿಗಳು ಎಲ್ಲ ನಮ್ಮೊಂದಿಗೆ ಈ ಒಂದು ದೇಣಿಗೆ ಧನ ಸಹಾಯ ಬಹಳ ಇಂಪಾರ್ಟೆಂಟ್. ಈ ಮಾಡಬೇಕು ಅಂದರೆ ಸುಮಾರು ಒಂದು 3 ಲಕ್ಷದ ಬಜೆಟು. ಅದರ ಹಿಂದೆ ನಮಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಬಂದವರು ಸುಧಾಕರ್ ನಾಯಕ್ ಅವರು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮೆರವಣಿಗೆ ಅತ್ಯುತ್ತಮವಾಗಿ ನಡೆಯಬೇಕು. ಈ ವರ್ಷ ಪಟ್ಟೋರಿ ಭಜನಾ ಮಂಡಳಿಯವರು ಮತ್ತು ಪಟ್ಟೋರಿ ಎಲ್ಲ ಯುವ ಸಮುದಾಯದವರು ಸೇರಿಕೊಂಡು ಮಾಡಲಿಕ್ಕಿದ್ದಾರೆ. ಅದರ ಮುಖ್ಯ ನೇತಾರರು ಒಂದು ನಮ್ಮ ರಾಮಕೃಷ್ಣ ಪಟ್ಟೋರಿ ಅವರು ನಮ್ಮೊಂದಿಗಿದ್ದಾರೆ, ಸಂಚಾಲಕರು. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರತ್ನಾಕರ್ ಕಕ್ಕೆಮಜಲು ಅವರು ಸಾಂಸ್ಕೃತಿಕ ಒಮ್ಮೆ ಉದ್ಘಾಟನೆ ಆಗುವಾಗ ಅವುಗಳು ಬರಬೇಕು. ರತ್ನಾಕರ್ ಕಕ್ಕೆಮಜಲು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ರಾಯಭಾರಿ ಅಂದರೆ ಸಂಚಾಲಕರು. ಅವರಿಗೂ ಪ್ರೀತಿಯ ಸ್ವಾಗತ. ಪುರಂದರ ಶೆಟ್ಟಿ ಅಸೈ ಇದ್ದಾರೆ, ರವಿ ಅವರು ಇದ್ದಾರೆ, ಅರಸರ ಮೂಲೆ ಬಂದಂಥ ಎಲ್ಲ ತೀರ್ಪುಗಾರರಿದ್ದೀರಿ, ನಮ್ಮ ಜೆಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿದ್ದೀರಿ, ಎಲ್ಲ ತಾಯಂದಿರಿದ್ದೀರಿ, ಮಕ್ಕಳು ಇದ್ದೀರಿ, ಪುಟಾಣಿಗಳಿದ್ದೀರಿ, ಧ್ವನಿವರ್ಧಕ ವ್ಯವಸ್ಥೆಯವರು, ಹಾಗೆ ನಮ್ಮ ಹೊಸಕುರಳ ಮಾಧ್ಯಮ ಬಂಧುಗಳು ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ ನಾನು ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಅಧ್ಯಕ್ಷ ಸ್ಥಾನವನ್ನು ವಹಿಸಿದ JC ಅಧ್ಯಕ್ಷರಾದ ಕವಿತಾರವರೇ, ಈ ಒಂದು ಅಸೈಗುಳಿ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರಾದ ನಮ್ಮೆಲ್ಲರೂ ಆತ್ಮೀಯರು, ನಮ್ಮ ಹಿತಚಿಂತಕರು, ಮಾರ್ಗದರ್ಶಕರಾದ ಸಂತೋಷಣ್ಣರವರೇ, ಹಾಗೆಯೇ ಸಮಾಜದಲ್ಲಿ ಒಬ್ಬ ಶಿಕ್ಷಕ ಹೇಗಿರಬೇಕು, ರಿಟೈರ್ಡ್ ಆದ ನಂತರ ಹೇಗೆ ಇರ್ತಾರೆ ಎಂದು ನೋಡಬೇಕಾದ್ರೆ ನಮ್ಮ ರವೀಂದ್ರ ಮಾಸ್ಟರ್ ಹತ್ರ ಕಲಿಬೇಕು. ಅವರ ಮನೋಭಾವ, ಕೆಲವರು ಬಾಯಿಯಲ್ಲಿ ಹೇಳುವುದೊಂದು ಮಾಡುವುದು ಇನ್ನೊಂದು. ಆದರೆ ರವೀಂದ್ರ ಮಾಸ್ಟರ್ ಅವರ ಭಾಷಣ ನೋಡುವಾಗ ನಿಜವಾಗಿ ಇನ್ನೊಂದು ಸಾರಿ ಕೇಳೋಣೆಂದು ಆಗ್ತದೆ. ಹಾಗೆಯೇ ರವೀಂದ್ರ ಮಾಸ್ಟರ್ ಅವರೇ, ವೇದಿಕೆಯಲ್ಲಿದ್ದ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಆನಂದ ಮಾಸ್ಟರ್ ಅವರೇ, ಹಾಗೆಯೇ ವಿಶ್ವನಾಥ್ರವರೇ, ಭಟ್ರೆ ಮತ್ತು ನಾರಾಯಣಣ್ಣರವರೇ, ರಾಮಕೃಷ್ಣರವರೇ ಮತ್ತು ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲ
ಪುಟಾಣಿ ಮಕ್ಕಳೇ ಮತ್ತು ಹಿರಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಸಂತೋಷವಾಗುತ್ತದೆ. ಇದೊಂದು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮ. ಮಕ್ಕಳ ಮನಸ್ಸಲ್ಲಿ, ಈ ಮುಗ್ಧ ಮನಸ್ಸಲ್ಲಿ ಕೃಷ್ಣನು ಹೇಗೆ ಇರ್ತಾನೆ, ಹೇಗೆ ಇರಬಹುದು ಎಂದು ಯೋಚನೆ, ಈಗನೇ ಒಂದು ಕಲ್ಪನೆ ಬಂದರೆ ಖಂಡಿತ ನಮ್ಮ ಮಕ್ಕಳು ಒಳ್ಳೆಯ ದಾರಿಗೆ ಬರ್ತಾರೆ, ಕೃಷ್ಣನ ಗುಣಗಳನ್ನು ಕಲಿತಾರೆ. ನಾವು ಕೃಷ್ಣನಾಗಿ ಆಗಲು ಆಗುವುದಿಲ್ಲ, ಆದರೆ ಕೃಷ್ಣನ ಹಲವು ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಬಹುದು. ಧರ್ಮದಲ್ಲಿ ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಯಾವ ಧರ್ಮವು ನಮಗೆ ಹಾಲು ಕಲಿಸುವುದಿಲ್ಲ, ಎಲ್ಲರೂ ಒಳ್ಳೆಯದನ್ನೇ ಕಲಿಸುವುದು. ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸುತ್ತೇವೆ, ಈಗಿನ ಪರಿಸ್ಥಿತಿಯಲ್ಲಿ ಧರ್ಮ ಒಂದು ಕಡೆ ಆದರೆ ಸಾಮಾಜಿಕ ಬೇರೆಯೇ ಕಡೆ. ನಮ್ಮ ಧರ್ಮ ಗ್ರಂಥಗಳು ರಾಮಾಯಣ ಮಹಾಭಾರತ ಆಗಲಿ, ಕುರಾನ್ ಆಗಲಿ, ನಮ್ಮ ಬೈಬಲ್ ಆಗಲಿ, ಎಲ್ಲದನ್ನು ಒಳ್ಳೆಯದನ್ನೇ ಕಲಿಸ್ತದೆ. ಈ 3 ಗ್ರಂಥಗಳಲ್ಲೂ ಅಹಿಂಸೆ, ಇನ್ನೊಬ್ಬರನ್ನು ಪ್ರೀತಿಸು, ನೆರೆಯವರನ್ನು ಪ್ರೀತಿಸು. ಆದರೆ ಇವತ್ತು ನಮ್ಮ ಸಮಾಜ ಮಾತ್ರ ಬೇರೆ ಒಂದು ಕಡೆ ಹೋಗ್ತಾ ಉಂಟು. ಆದುದರಿಂದ ಈ ಒಂದು ವೇದಿಕೆ ನಮ್ಮ ಸಮಾಜದಲ್ಲಿ ಜಾತ್ಯತೀತ ನೆಲೆ, ಎಲ್ಲರಲ್ಲಿ ಸೌಹಾರ್ದ, ಪ್ರೀತಿ, ವಿಶ್ವಾಸ ಬರಲಿಕ್ಕೆ ಒಂದು ಬುನಾದಿ ಆಗಲಿ. ನಿಜವಾಗಿ ಇವತ್ತು ನನಗೆ ಹೆಮ್ಮೆ, ಈ ಆನಂದ ಮಾಸ್ಟರ್ ಒಟ್ಟಿಗೆ ಮತ್ತು ರವಿ ಮಾಸ್ಟರ್ ಒಟ್ಟಿಗೆ ನಾವು ಒಂದು ಈ ವೇದಿಕೆ ಹಂಚಿಕೊಳ್ಳುವುದು. ಅವರ ಕೈಯಡಿಯಲ್ಲಿ ಎಷ್ಟೋ ಮಂದಿ ಮಕ್ಕಳು ಕಲಿತು ಇವತ್ತು ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ಅವರು ನಮಗೆ ಮಾರ್ಗದರ್ಶಕರು. ಆದುದರಿಂದ ಇನ್ನು ಮುಂದೆ ಇಂಥ ಕಾರ್ಯಕ್ರಮವನ್ನು ಮಾಡಿ ಸಮಾಜದ ಉಳಿಗೆಗಾಗಿ, ಏಕತೆಗಾಗಿ, ಒಗ್ಗಟ್ಟಿಗಾಗಿ ಶ್ರಮಿಸಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದ ಕೃಷ್ಣಂ ವಂದೇ ಜಗದ್ಗುರು. ಗೋಕುಲಾಷ್ಟಮಿ ಹಾಗೂ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇಂದು ಅಸೇಗೋಳಿ ಯುವಕ ಮಂಡಲ ರಿಜಿಸ್ಟರ್ ಅಸೇಗೋಳಿ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ 36ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಸಂಭ್ರಮದಲ್ಲಿದ್ದೇವೆ. ಎಲ್ಲ ನಮ್ಮ ಪ್ರತಿ ವರ್ಷವೂ ನಾವು ಕಳೆದ 9 ವರ್ಷಗಳಿಂದಲೂ JCI ಮಂಗಳ ಗಂಗೋತ್ರಿ ವತಿಯಿಂದ ಪುಟ್ಟಾಣಿ ಮಕ್ಕಳಿಗೋಸ್ಕರ JCI ಕೃಷ್ಣ ಎಂಬ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಯಶೋಧ ಕೃಷ್ಣ ಹಾಗೂ ಪುಟಾಣಿ ಕೃಷ್ಣ ಎಂಬ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ತಾಯಂದಿರು, ವಿಶೇಷವಾಗಿ ತನ್ನ ಮಗುವಿನಲ್ಲಿ ಕೃಷ್ಣನನ್ನು ಕಾಣುವಂತಹ ಪ್ರತಿಯೊಬ್ಬ ತಾಯಿಯೂ ಕೂಡ ತುಂಬ ಒಂದು ಸಂಭ್ರಮದಿಂದ ತನ್ನ ಮಗುವನ್ನು ಕೃಷ್ಣನ ರೂಪದಲ್ಲಿ ಬೇರೆ ಬೇರೆ ಅವಳ ಮನಸ್ಸಿನ ಒಂದು ಕಲ್ಪನೆಯ ಮೂಲಕ ಕೃಷ್ಣನನ್ನು ಭಕ್ತಿಯಿಂದ, ಪ್ರೀತಿಯಿಂದ ಮಾಡಿಕೊಂಡು ತಂದಿದ್ದಾರೆ. ಎಲ್ಲ ತಾಯಂದಿರು ಹಾಗೂ ಯಶೋಧ ಕೃಷ್ಣ ಹಾಗೂ ಪುಟಾಣಿ ಕೃಷ್ಣ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಎಲ್ಲ ತಾಯಂದಿರಿಗೂ ಹಾಗೂ ಪುಟಾಣಿಯರಿಗೂ ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತೀರ್ಪುಗಾರರು, JCIಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮೊಸರು ಕುಡಿಕೆ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಈ ಸಲದ ಮೊಸರು ಕುಡಿಕೆ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರವೀಂದ್ರ ಮಾಸ್ಟರ್ ಕಲ್ಲಿಮಾರು, ಹಾಗೆ ಅತಿಥಿಗಳಾದಂತಹ ಆಲ್ವಿನ್ ಸರ್, ಕೋಶಾಧಿಕಾರಿಯರಾದಂತಹ ಸುಧಾಕರ್ ಸರ್, ಹಾಗೂ ಮೆರವಣಿಗೆ ಸಂಚಾಲಕರಾದಂತಹ ಶ್ರೀಯುತ ರಾಮಕೃಷ್ಣ ಪಟ್ಟೋರಿಯವರು, ಹಾಗೆ ನಮ್ಮ ಗೌರವ ಸಲಹೆಗಾರರಾದಂತಹ ಆನಂದ ಮಾಸ್ಟರ್ ಅವರು, ಹಾಗೆ ಉಪಾಧ್ಯಕ್ಷರಾದಂತಹ ವಿಶ್ವನಾಥ್ ನಾಯ್ಕ, ಇವರಿಗೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಮನದಾಳದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ, ಇದೀಗ ಮುಂದಕ್ಕೆ ನಾವು ಪ್ರಾರಂಭ ಮಾಡುತ್ತಿರುವಂತಹ ಕಾರ್ಯಕ್ರಮ ಯಶೋಧ ಕೃಷ್ಣ, ಅನಂತರ ಪುಟಾಣಿ ಕೃಷ್ಣ, ಈ 2 ಕಾರ್ಯಕ್ರಮಗಳನ್ನು ಸ್ಪರ್ಧೆಯನ್ನು ಆರಂಭ ಮಾಡಲಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಸಾಂಸ್ಥಿಕ ಕಾರ್ಯದರ್ಶಿಗಳು ಸಭಾ ಮಂಗಳೂರು ರಿಜಿಸ್ಟರ್ಡ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಶ್ರೀಮತಿ ಕವಿತಾ ನಾರಾಯಣ್, ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ ಕೋನಜ, ಇವರಿಗೂ ಕೂಡ ಧನ್ಯವಾದ ನೀಡ್ತಾ ಇದ್ದೇನೆ. ಅದೇ ರೀತಿ ಸಭೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತಾ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.
ಮೇಘಶ್ರೀ ಚೇತನ್, ಭಾಸ್ಕರ್ ಕುತ್ತಾರ್ ಹಾಗೂ ಯಶಸ್ವಿನಿ ಮೂವರು ನಿರೂಪಕರನ್ನು ಗೌರವಿಸಿದ್ದಾರೆ. ಆಡಿಸಿದಳೆ ಶೋಧ ಜಗದೋಧಾರನ. ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ, ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ. ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಯಶೋದ ಯಶೋದ. जय जनार्दना कृष्ण राधिकापदे, जन विमोचना कृष्ण जन्म मोचना. जय जनार्दना कृष्ण राधिकापते, जन विमोचना कृष्ण जन्म मोचना. गरुड वाहना कृष्ण गोपिकापते, नयन मोहना कृष्ण नीरजेक्षणा. जय जनार्दना कृष्ण राधिकापदे, जन विमोचना कृष्ण जन्म मोचना. सुजन बांधवा कृष्ण सुंदराकृते, मदन कामळा कृष्ण माधवा हरे, वसुमतीपते कृष्ण वासवानुजा, वरगुणाकरा कृष्ण वैष्णवाकृते. सुरुचिरानना कृष्ण शौर्यवारिधे, मुरहरा विभो कृष्ण मुक्तिदायका. विमलपालका कृष्ण वल्लभीपते, कमललोचना कृष्ण कामदायका. जय जनार्दना कृष्ण राधिकापदे.
ಬಳಸಬಲ್ಲ, ಮೊರೆಯ ಕೇಳಿಯಾದವರ ನೆರಳ ಕಾಯಬಲ್ಲ. ಗೋವುಗಳ ಹಿಂಡಲ್ಲೇ ಆಟವಾಡಿ ಬೆಳೆದವ, ಗೋವರ್ಧನಗಿರಿ ಎತ್ತಿ ತೋರಿದ ಪವಾಡವ. ಮಾಧವನ ಪಾದ ಧನ್ಯವಾದಗಳು. ಕರುಳ ಬಳ್ಳಿ ಕಂದ ಬೆಳೆಸಿದ ಯಶೋದೆಗೆ ಮಡಿಲೇರಿದ ರೀತಿ. ರಾಧೆಯ ಕೃಷ್ಣ ಬೇಗ ಬಾರು, ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರು, ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರು, ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ನಲಿದಾಡೋಣ ಹಾಡೋಣ ಓಡಿ ಬಾರೋ. ಕಾಡು ಮೇಡು ಮೋದಕೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ಕಾಡು ಮೇಡು ಮೋದಕೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ರಾಧೆಯ ಕೃಷ್ಣ ಬೇಗ ಬಾರು, ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರು, ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ. ಡಕ್ಕೆ ಮೃದಂಗ ದುಡಿಗಳ ತಾಳ, ತಕ್ಕಿಟ ತರಿಕಿಟ ದಿಮಿಕಿಟ ಮೇಳ ನುಡಿಯಲು ನಟಿಸುವೆ ನೀ. ಡಕ್ಕೆ ಮೃದಂಗ ದುಡಿಗಳ ತಾಳ, ತಕ್ಕಿಟ ತರಿಕಿಟ ದಿಮಿಕಿಟ ಮೇಳ ಧನ್ಯವಾದಗಳು. ನುಡಿಯಲು. ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಂలో తరంగా బృంద
ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ನಿಗಮಕ್ಕೆ ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುಹಿ ಮುಹಿ ऐसे नहीं छेड़ो सावरे सुन सुन माँ से नहीं खेलो दावरे जाके यशोदा से कह दूंगी रे कान्हा सो जा सदा ओ कान्हा सो जा जरा लुक छुप के तक यूं ना मोही कान्हा सो जा सदा ओ कान्हा सो जा जरा नैनों से ना छूना मोही कान्हा सो जा सदा ओ कान्हा सो जा
வேண்டாம் சொன்னேன். காய்ச்சின பால் தரேன், கற்கண்ட சீனி தரேன். காய்ச்சின பால் தரேன், கற்கண்ட சீனி தரேன். கை நிறைய வெண்ணி தரேன், வெயிலிலே போக வேண்டாம். கை நிறைய வெண்ணி தரேன், வெயிலிலே போக வேண்டாம். ஆடு மேய்க்கும் கண்ணே நீ போக வேண்டாம் சொன்னேன். காய்ச்சின பாலும் வேண்டாம், கற்கண்டு சீனி வேண்டாம். காய்ச்சின பாலும் வேண்டாம், கற்கண்டு சீனி வேண்டாம். உல்லாசமாய் மாடு மேய்த்து ஒரு நொடியில் திரும்பிடுவேன். உல்லாசமாய் மாடு மேய்த்து ஒரு நொடியில் திரும்பிடுவேன். போக வேணும் தாயே, தடை சொல்லாதே நீயே. போக வேணும் தாயே, தடை சொல்லாதே நீயே. ಜಗದೋದ್ಧಾರನ ಆಡಿಸಿದಳ ಶೋಧ. ಜಗದೋದ್ಧಾರನ ಆಡಿಸಿದಳ ಶೋಧ. ಜಗದೋದ್ಧಾರನ ಆಡಿಸಿದಳ ಶೋಧ. ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳ ಶೋಧೆ. ಸುಗುಣಾಂತರಂಗನ ಆಡಿಸಿದಳ ಶೋಧೆ. ನಿಗಮಕ್ಕೆ ಸಿಲುಕಾದ ಅಗಣಿತ ಮಹಿಮನ. ಮಗುಗಳ ಮಾಣಿಕ್ಯನ ಆಡಿಸಿದಳ ಶೋಧೆ. ಪರಮ ಪುರುಷ ಪುರಂದರ ವಿಠಲನ. बाका कन्हैया, न्यारा कन्हैया, गोकुल में सबका प्यारा कन्हैया. ठुमक 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 नाच कन्हैया, पैजनिया छम छम बाजे रे. छम 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 कान्हा के संग सारी दुनिया नाचे रे. सारी दुनिया नाचे
ಕಾತನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿರ ಶಿರದಲ್ಲಿ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕೊಡಲಿನ ನಾದಾಗಬೇಕೆಂದು ಮನೆ ಕಡೆಗೆ ಕಲಿಸೋ ಗೋಪಿಗೆ ಮಾಡಿರ ಗೊಂಬನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ಮೀನು, ಮಧುರಾಪುರವ ದಾಟಿ ನನ್ನ ಹುಡುಕಿಯೇ ತಗೆ ಬಂದು. ಕನಸಿಗೆ ಬರುವುದು ಸನಿಹ ಮೀರುವುದು ಅರಿದರೆ ಬಿಡುವೆ ಶ್ರೀಕೃಷ್ಣ. ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸತ್ಕಳ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಬಾರಲಾಗಲ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ. ಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ. वो है रंगीला शेर छबीला, वो है नटखट वो जमुना तट. फेरे लगाए मुरली बजाए गोपियों के संग रास रचाए. मुरली बजे
रास रचैया शाम सलोना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है किसना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है किसना है प्यार में डूबी प्यार में खोही प्यार की धुन में जागी न सोही प्यार में डूबी प्यार में खोही प्यार की धुन में जागी न सोही दुनिया से है वो अनजानी सब कहते हैं प्रेम दीवानी किसना से मिलती है भूल के हर बंधन हो किसना की माला की जपती है वो जोगन नैनों में सांसों में मन में किसना हर पल है जीवन में जिसकी किसना वो राधा है राधा है तो राधा है राधा है ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണാ വാവാ ചിരിതൂകി കളിയാടി വാവാ കണ്ണ എൻ ഗുരുവായൂരമ്പാടി കണ്ണാ വാവാ ചിരിതൂകി കളിയാടി വാവാ കണ്ണ എൻ ഓടി ഓടി ಬಂದು ಹಣೆಗೆ ನೀಡಿ ನೀಡಿ ಗಿಡಿಕ್ಕ ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ಬಂದನೆ ಕೃಷ್ಣ ನೀನಿಲ್ಲಿರುವೆಯಾ ನಿನ್ನನ್ನು ಬಿಡಲಾರೆ ಓಹೋ ಈ ರೂಪದಿಂದ ಅಲ್ಲ ಕೃಷ್ಣ ಬಾ ಕೃಷ್ಣ ಹತ್ತಿರ ಬಾ ಹಾಲು ಕುಡಿ ಕೃಷ್ಣ ಬಾ ಕೃಷ್ಣ ರಂಗನ ಎತ್ತಿಕೊಳ್ಳುವೆಯೋ ಮತ್ತೆ ರಂಗನ ಅಪ್ಪಿಕೊಳ್ಳುವೆಯೋ ಮತ್ತೆ ರಂಗನ ಅಪ್ಪಿಕೊಳ್ಳುವೆಯೋ ಅಮ್ಮ ಅಯ್ಯೋ ಅಯ್ಯೋ ನನ್ನನ್ನು ಬಿಡು ಬಿಡು ಕೃಷ್ಣ ನಾನು ಸತ್ತೆ ಸತ್ತೆ
किसना है, वो किसना है, वो किसना है, वो किसना है, किसना है, जो है अलबेला मस्त नैनों वाला, जिसकी दीवानी बिजली हर बाला, वो किसना है, वो किसना है, वो किसना है, किसना है। प्यार में डूबी प्यार में खोई, प्यार की धुन में जागी न सोई, प्यार में डूबी प्यार में खोई, प्यार की धुन में जागी न सोई। दुनिया से है वो अनजानी, सब कहते हैं प्रेम दीवानी, किसना से मिलती है भूल के हर बंधन, हो किसना की माला की जपती है वो जोगन। ವಂದನೆ. किसना है, वो किसना है, वो किसना है, वो किसना है, किसना है, जो है अलबेला मद नैनों वाला, जिसकी दीवानी ब्रिज की हर बाला, वो किसना है, वो किसना है। नयन मोहना कृष्णा नीरजे क्षणा
Krishna 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 ವಂದನೆಗಳು. ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ, ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ. ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ, ಪಟ್ಟು ವಸ್ತ್ರ ಹುಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ. ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ, ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಮಣ್ಣು ತಿಂದ ನಿನ್ನನ್ನು ತಾಯಿ ಅಭಿನಂದನೆ. ಡಿಡಿಕ್ಕ ಡಿಡಿಕ್ಕ
ವಂದನೆಗಳು. ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ನೀಲಮೇಘ ಶ್ಯಾಮನು ಇವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ಮೋಹನ ಮುರಳಿಯೋದಿ ವಂದನೆಗಳು. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ शेर छबीला वो है नटखट वो जमुना तट खेल लगाए मुरली बजाए गोपियों के संग रास रचाए मुरली बजे या रास रचे या शाम सलोना है जो है अलबेला मद नैनो वाला
किसना है, वो किसना है, वो किसना है, वो किसना है, किसना है, जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है, प्यार में डूबी प्यार में खोही, प्यार की धुन में जागी न सोही, प्यार में डूबी प्यार में खोही, प्यार की धुन में जागी न सोही, दुनिया से है वो अनजानी, सब कहते हैं प्रेम दीवानी, जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है, जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है, और प्रेमिका को रात ನಮ್ಮ ಹರಿ ಕುಣಿದ ಹರಿ ಕುಣಿದ 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 ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ
मिले मन में तो राधा के ही प्रेम के हैं फूल खिले किस लिए राधा चले किस लिए राधा चले बिना सोचे समझे किस लिए राधा चले किस लिए राधा चले रंजनी रंजनी मृदु पंकजलोचनी 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 सरि ग सनि ग सरि ग म ग सनि ग नि ग म ग सरि ग सनि ग सरि ग म ग सनि ग नि ग म ग मंजू भाषिणी मनोलासिनी मंजू भाषिणी मनोलासिनी मंगलगमनी मंजू भाषिणी मनोलासिनी मंगलगमनी श्रीरंजनी 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 सनि ग मगरि ग म नि ग मगरि सरि ग मगरि सनि ग सनि ग मगरि ग म म नि ग मगरि सरि ग ग ग मगरि सनि ग नि सरि ग सनि ग सरि ग म ग सनि ग नि ग म ग म ग स म ग न विनोदिनी पम्ब स म ग न विनोदिनी पम्ब स म ग न विनोदिनी शशांकवदनी मारजननी मेघरंजनी मेघरंजनी सामगान विनोदिनी शशांकवदनी मारजननी मेघरंजनी मेघरंजनी नीस निनि ध नि नि म म नि नि म नि म नि नि म म ग ग रि रि नि ज नि नि ध नि नि म म नि नि म नि म नि नि म म ग ग रि रि स नि ध म ग रि ग म म म नि ध म ग रि स रि ग ग ग म ग रि स नि ध नि स रि ग स स नि ध स स रि ग म ध स स नि ध नि नि ध म ग म ग स प स स नि ध नि नि ध म ग ग म ग स रंजनी मृदु पंकजलोचनी रंजनी रंजनी रंजनी
ವಂದನೆಗಳು. ಸಭಾ ಕಾರ್ಯಕ್ರಮ ಆದ ಮೇಲೆ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಯಕ್ಷ ನೃತ್ಯ ಸ್ಪರ್ಧೆ, ಯಕ್ಷ ನೃತ್ಯ ಸ್ಪರ್ಧೆ ಈ ಒಂದು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆದ ನಡೆಯಲಿಕ್ಕಿದೆ. ಆ ನಂತರ ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಮುದ್ದು ಪುಟಾಣಿಗಳಿಗೆ इश्क मरना भी है, इश्क तारे जमी, इश्क तूफान है, इश्क जीना भी है, इश्क मरना भी है, इश्क तारे जमी, इश्क तूफान ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು इश्क मरना भी है
मद नैनों वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनों वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। जमुना के तट पर कुछ तो चुराए, हाय मैया दिल चुराए, नींद चुराए, चैन चुराए, हाय मैया। कैसे मैं जाऊं घर अपने, सब लाज शर्म में छोड़ी रे, कैसे कहूँ किस नटखट ने किया माखन चोरी रे। मैया यशोदा मोरी गगरी से जमुना के पुल पर माखन हा कोई, ते माखन चुरा ले गया। हो मैया यशोदा कैसे जाऊं घर, जमुना के पुल पर माखन हा कोई, ते माखन चुरा ले गया। मोरी बाह मोड़ी खटरे, पर दिल को जोड़ी खटरे, मोरी गगरी फूटी खटरे, मैं बोझ से छोटी खटरे, मोरी थामे कलाई उसकी डर ले गया। वो है नगीला शेर छबीला, वो है नटखट, वो जमुना तट, खेल लगाए मुरली बजाए, गोपियों के संग रास रचाए। मुरली बजैया रास रचैया, शाम सलोना है। जो है अलबेला मद नैनों वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनों वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। मधुबन में जो कन्हैया किसी को पीस मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी को पी से मिले, मन में तो राधा के ही प्रेम के हैं फूल खिले,
इसलिए राधा जले, इसलिए राधा जले, बिना सोचे समझे, इसलिए राधा जले, इसलिए राधा जले। राधा के संग में आज रास रचे कृष्ण कान्हा, कान्हा की धुन पे आज झूमे कैसे देखो राधा। आई पूनम की प्यारी रात, रास रचे कृष्ण कान्हा, कान्हा की धुन पे आज झूमे कैसे देखो राधा। बुध गवा के संग छलिया जी का पाके, ओ नाचे राधा जी सुध बुध गवा के संग छलिया जी का पाके। हो पूजे पूजे उत्सव में जग सारा आज, राधा कृष्ण कृष्ण राधा। आई पूनम की प्यारी रात, राधा कृष्ण कृष्ण राधा, कान्हा की धुन पे आज झूमे कैसे देखो राधा। ಕಾರ್ಯಕ್ರಮವನ್ನು ನಿರ್ವಹಿಸಿ ನಮಗೆಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಚಂದ್ರಶೇಖರಿ ಶೆಟ್ಟಿ ಮಂಟಮೆ ನಮ್ಮ ಸಲಹೆಗಾರರು. मेरे बांके बिहारी मेरे बांके बिहारी लाल, तुम इतना ना करियो श्रृंगार, नजर लग जाएगी, नजर लग जाएगी। मेरे बांके बिहारी लाल, तुम इतना मत करियो श्रृंगार, नजर लग जाएगी, नजर लग जाएगी। मेरे बांके बिहारी लाल। नटखट जमुना के तट पर कुछ तो चुराए, हाय मैया दिल चुराए, नींद चुराए, चैन चुराए, हाय मैया। कैसे मैं जाऊं घर अपने, सब लाज शर्म में छोड़ी रे, कैसे कहूँ किस नटखट ने किया माखन चोरी रे। मैया यशोदा मोरी गगरी से जमुना के पुल पर माखन हा कोई, ते माखन चुरा ले गया। इस दिन तुम ही हो ध्यान में, तुम ही हृदय में प्राण में, इस दिन तुम ही हो ध्यान में। हर रोम में तुम हो बसे, हर रोम में तुम हो बसे, तुम श्वास के आह्वान में, तुम प्रीत हो, तुम गीत हो, मन मीत
बांसुरी का गीत हो। कृष्णा कृष्णा राधा कृष्णा कृष्णा सबका बोले मोहन मैं हूँ सबका प्रेम का रंग निराला है बोले मोहन मैं हूँ सबका प्रेम का रंग निराला है रास रचाए नटखट गाना लीला घर की लीला है प्यार में डूबी प्यार में खोई प्यार की धुन में जागी न सोई प्यार में डूबी प्यार में खोई प्यार की धुन में जागी न सोई दुनिया से है वो अनजानी सब कहते हैं प्रेम दीवानी किसना से मिलती है भूल के हर बंधन हो किसना की माला की जपती है वो जोगन में है उल्लास, घर घर में है उल्लास, इसमें
कृष्ण की बाजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। जमुना तट पे रास रचेगा, जमुना तट पे रास रचेगा, प्रीत विराजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। मुरे बंसी बजैया नंदलाला कन्हैया, मुरे बंसी बजैया नंदलाला कन्हैया, मुरे बंसी बजैया नंदलाला कन्हैया। मुही मुही ऐसे नहीं छेड़ो सावरे, सुन सुन मौसे नहीं खेलो दावरे, जाके यशोदा से कह दूंगी रे, कान्हा सो जा जरा, ओ कान्हा सो जा जरा, लुक छुप के तक यूं ना मोही, कान्हा सो जा जरा, ओ कान्हा सो जा जरा, नैनों से ना छूना मोही, कान्हा सो जा जरा, ओ कान्हा सो जा जरा, कान्हा सो जा जरा, ओ कान्हा सो जा जरा। वो है रंगीला, छैल छबीला, वो है नटखट, वो जमुना तट, तेरे लगाए मुरली बजाए, गोपियों के संग रास रचाए। मुरली बजैया रास रचैया, शाम से आना है जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। मधुबन में जो कन्हैया किसी को पीस मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी को पी से मिले, मन में तो राधा के ही प्रेम के हैं फूल खिले, इसलिए राधा जले, इसलिए राधा जले, बिना सोचे समझे, इसलिए राधा जले, इसलिए राधा जले। चांद है राधा, फिर क्यों है उसको विश्वास आधा। ओ गोपियां तारे हैं, चांद है राधा, फिर क्यों है उसको विश्वास आधा। कान्हा जी का जो सदा इधर उधर ध्यान रहे, राधा बेचारी को फिर अपने
है, राधा तो मन की रानी है, गोपियाँ आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। செஞ்சனி ஊறிய வாய் திறந்து நீ ஒரு திருமொழி சொல்லாய். ஆசை திங்களன் நிலவில் நெட்டெட்டர்ல நீர் வடிய கொத்த பொய்கையாடியவள் நீயா? மகனே ஒரு நாள்
कृष्णा परम उल्लास मधुर मिलन के क्षण रचे कण कण में महारास राधा कृष्णा राधा कृष्णा श्याम रंग में रंगी राधिका आज हुई मदवारी कृष्ण कृष्ण दोहराए हर पल भूल के सुध बुध सारी महाराज की पावन बेला तीन लोक से न्यारी रास रचाए गोलोक में कान्हा कुंज बिहारी राधा 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 कृष्ण बिना कुछ और नहीं है राधा के जीवन में बसी हुई है छवि कृष्ण की राधा के नैनन में सदा महकती है राधा इन सांसों के मधुबन में आठों पहर राधा का सुमिरन है मोहन के मन में राधा कृष्णा स्वर्ण संग में आज रास रचे कृष्ण कान्हा कान्हा की धुन पे आज झूमे कैसे देखो राधा आई पूनम की प्यारी रात रास रचे कृष्ण कान्हा कान्हा की धुन पे आज झूमे कैसे देखो राधा
राधा जी सुध बुध गवा के संग छलिया जी का पाके हो पूजे गूंजे उत्सव में जग सारा आज राधा कृष्ण कृष्ण राधा आई पूनम की प्यारी रात राधा कृष्ण कृष्ण राधा राधा के धुन पे आज झूम कैसे देखो राधा मधुबन में जो कन्हैया किसी गोपी से मिले कभी मुस्काए कभी छेड़े कभी बात करे राधा कैसे न जले राधा कैसे न जले आग तन मन में लगे राधा कैसे न जले राधा कैसे न जले मुरी बंसी बजैया नंदलाला कन्हैया मुरी बंसी बजैया नंदलाला कन्हैया मुरी बंसी बजैया नंदलाला कन्हैया मुही मुही ऐसे नहीं छेड़ो सावरे सुन सुन माँ से नहीं खेलो दावरे जाके यशोदा से कह दूंगी रे कान्हा सो जा सदा ओ कान्हा सो जा जरा लुक छुप के तक यूं ना मोही कान्हा सो जा सदा ओ कान्हा सो जा जरा नैनों से न छूना मोही कान्हा सो जा सदा ओ कान्हा सो जा जरा कान्हा सो जा सदा ओ कान्हा सो जा जरा ಹೊಸ ಒಂದು ವಿನೂತನ ಶೈಲಿಯಲ್ಲಿ ಇತ್ತು. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲ ತೀರ್ಪುಗಾರರು ದಯವಿಟ್ಟು ಪದ್ಮನಾಭ ಮಾಸ್ಟ್ರು, ದಿವಿತ್ ಅವರು, ಶ್ರಾವಣ್ ಉಳ್ಳಾಲ್ ಅವರು, ಶೈನಿ ಶ್ರಾವಣ್ ತೀರ್ಪುಗಾರರಿಗೆ ನಾವು ಎಷ್ಟು ಕೃತಜ್ಞತೆ ಕೊಟ್ಟರು ಸಾಲದು. ಯಾಕೆಂದ್ರೆ ಸುಮಾರು 7:30 ಗಂಟೆಗೆ ಬಂದಿದ್ದಾರೆ. ನೆನಪಿಟ್ಕೊಳ್ಳಿ, 7:30 ಗಂಟೆ, ಈಗ 12:45 ಆಗಿದೆ. ಇಷ್ಟೊತ್ತು ನಮ್ಮ ಇಷ್ಟೊಂದು ಘಟಾನುಘಟಿಗಳು ಅತ್ಯುತ್ತಮವಾದಂತ ನೃತ್ಯವನ್ನಾಗಿದ್ದಂತ ಮಕ್ಕಳಿಗೆ ತೀರ್ಪು ನೀಡಿದಂತ ಎಲ್ಲ ತೀರ್ಪುಗಾರರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಈಗ ಯಕ್ಷ ನೃತ್ಯ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಗಳಿಸಿದವರು ಶೀತಲ್ ಪಾವನ ಇಬ್ಬರು ಕೂಡ ವೇದಿಕೆಗೆ ಬರಬೇಕು. ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಏನು ಅಂಕಗಳು 2 ಅಂಕ 1 ಅಂಕ ಅಷ್ಟೇ ವ್ಯತ್ಯಾಸ, ಆದ್ರೂ ಕೂಡ ಪರವಾಗಿಲ್ಲ. ಅದ್ಭುತವಾದಂತ ನೃತ್ಯಗೈದಂತಹ ಶೀತಲ್ ಪಾವನ ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಪ್ರಶಸ್ತಿಯನ್ನ ಶ್ರೀಯುತ ಪದ್ಮನಾಭ ಮಾಸ್ಟರ್ ಅವರಲ್ಲಿ ಪಡೆದುಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಮ್ಮ ಶೀತಲ್ ಪಾವನ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ದ್ವಿತೀಯ ಸ್ಥಾನವನ್ನ ಪಡೆದವರು ಮಿಥಿಲಾ ಧ್ರುವಿ ದೇರ್ಲಕಟ್ಟೆ. ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಮಿಥಿಲಾ ಧ್ರುವಿ ದೇರಳಕಟ್ಟೆ. ಕೇವಲ 1 ಅಂಕಗಳ ಮುನ್ನಡೆ. ಜೋರದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು. ದ್ವಿತೀಯ ಸ್ಥಾನ ಮಿಥಿಲಾ ಧ್ರುವಿ ದೇರಳಕಟ್ಟೆ. ಪ್ರಥಮ ಸ್ಥಾನವನ್ನು ಪಡೆದಂತ ತಂಡ ಸಂದೇಶ್ ಮತ್ತು ರಕ್ಷಣ್ ಕೊಣಾಜೆ. ಸಂದೇಶ್ ಮತ್ತು ರಕ್ಷಣ್ ಕೊಣಾಜೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು. ನೋಡಿ, ಸರ್ಟಿಫಿಕೇಟ್ ಉಂಟು, ದಯವಿಟ್ಟು ಸರ್ಟಿಫಿಕೇಟ್ ಕೆಳಗೆ ಕೊಡ್ತೇವೆ, ಆಯ್ತಾ? ಸರ್ಟಿಫಿಕೇಟ್ ಇದೆ, ಪಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೇವೆ.
ಮತ್ತೆ ಹಿತೇಶ್ ಮತ್ತು ರಿತ್ವಿಕಾ ಚತುರ್ಥ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ದಯವಿಟ್ಟು ಸರ್ಟಿಫಿಕೇಟ್ ಅನ್ನ ಅಲ್ಲಿ ಪಡೆದುಕೊಳ್ಳಿ. ಈಗ ರಾಧಾಕೃಷ್ಣ ನೃತ್ಯ ಸ್ಪರ್ಧೆ ತೃತೀಯ ಸ್ಥಾನವನ್ನ ಪಡ್ಕೊಂಡ ತಂಡ ನಂಬರ್ 1 ಧ್ರುವಿ ಮತ್ತು ಸಾಧ್ವಿ ಕುತ್ತಾರು. ಕ್ರಮ ಸಂಖ್ಯೆ 1 ಧ್ರುವಿ ಮತ್ತು ಸಾಧ್ವಿ ಕುತ್ತಾರು. ದ್ವಿತೀಯ ಸ್ಥಾನವನ್ನ ಕ್ರಮ ಸಂಖ್ಯೆ 9 ಸಾಕ್ಷಿ ಮತ್ತು ವಂಶಿ ಆರ್ಗಟ್ಟಿ ಕೊಣಾಜೆ. ಪ್ರಥಮ ಸ್ಥಾನ ಕ್ರಮ ಸಂಖ್ಯೆ 6 ವಿಶ್ಮಿತಾ BS ರೈ ಮತ್ತು ನವ್ಯ ಆನಂದ ಮಾಶು ಮತ್ತು ನಾಗವೇಣಕ. ರಾಧಾಕೃಷ್ಣದಲ್ಲಿ ಭಾಗವಹಿಸಿದ ತಂಡಗಳು ಆದಷ್ಟು ಬೇಗ ಬರಬೇಕು. ಭುವಿಕಾಣ ಮತ್ತು ಮನಸ್ವಿ ಇದ್ರೆ ಬನ್ನಿ ಬೇಗ. ರಮ್ಯಾ ಮತ್ತು ಧ್ರುವಿ, ಹರ್ಷಿಕಾ ಮತ್ತು ಗೌತಮಿ, ಅವನಿ ಮತ್ತು ಮನಸ್ವಿ, ಪ್ರೀತಿಕಾ ಮತ್ತು ಗ್ರೀಷ್ಮ, ಸಾಕ್ಷಿ ಮತ್ತು ಸಾನ್ವಿ ಮತ್ತು ಗಾನ್ವಿ, ಚಾರಿತ್ರ್ಯ ಮತ್ತು ಪುಣ್ಯಶ್ರೀ. ದಯವಿಟ್ಟು ಇದ್ರೆ ನೆನಪಿನ ಕಾಣಿಕೆ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ದಯವಿಟ್ಟು ಇದ್ರೆ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಭಾಗವಹಿಸಿದ ಎಲ್ಲ ತಂಡಗಳಿಗೆ ನೆನಪಿನ ಕಾಣಿಕೆ ಇದೆ, ಮತ್ತೆ ಪಡ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ ಪದ್ಮನಾಭ ಮಾಸ್ಟರ್ ಅವರಿಗೆ ಸರ್. ಶ್ರಾವಣ್ ಉಳ್ಳಾಲ್ ರವರು ಒಂದು ಕಾರ್ಯಕ್ರಮವನ್ನ ಕೊಟ್ಟಿರ್ತಾರೆ. ಶ್ರೀ ಕಿರಣ್ ಉಳ್ಳಾಲ್ ಅವರು, ಶೈನಾ ಶಾವನ್ ಅವರು, ಎಲ್ರಿಗೂ ಧನ್ಯವಾದಗಳು. ಭಾಗವಹಿಸಿದ ಎಲ್ಲ ತಂಡಗಳಿಗೆ ಇಲ್ಲಿ ನೆನಪಿನ ಕಾಣಿಕೆ ಉಂಟು, ನಾಳೆ ಪಡ್ಕೊಳ್ಬೇಕು. ಸಾಂಸ್ಕೃತಿಕ ಸಂಚಾಲಕರು ಇಷ್ಟೊತ್ತು ಸಹಕರಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಾಂಸ್ಕೃತಿಕ ಸಂಚಾಲಕರು ತೀರ್ಪುಗಾರರಿಗೆ ಈ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕೊಡಿಕೆ ಉತ್ಸವದ ಅಂಗವಾಗಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಗೊಂಡಿದೆ. ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಧ್ವನಿವರ್ಧಕ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತ ದಾಮು, ಹೌದು ಆದಷ್ಟು ಬೇಗ ಮುಗಿಸ್ತೇವೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಧ್ವನಿವರ್ಧಕ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಶಾಮಿಯಾನ ವ್ಯವಸ್ಥೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತೇವೆ. ಗಂಗಾಧರ್ ಅವರು, ಹೊಸಕುರಲ್ ಮಾಧ್ಯಮದ ಗಂಗಾಧರ್ ಅವರಿಗೆ, ಸತೀಶ್ ಕೊಣಾಜಿ ಅವರು, ಎಲ್ಲ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳು. ಹೌದು, ವಿಶೇಷವಾಗಿ ನಮ್ಮ ಕೊಣಾಜೆ ಆರಕ್ಷಕ ಠಾಣೆಯ ಉಪನಿರೀಕ್ಷಕರು, ವೃತ್ತ ನಿರೀಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ಇಷ್ಟೊತ್ತು ನಮ್ಮೊಂದಿಗೆ ಸಹಕರಿಸಿದಿರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ ಸರ್.